ನಗರಸಭೆಯ ಎದುರಿನಲ್ಲಿರುವಂತಹ ಇನ್ಲ್ಯಾಂಡ್ ಫ್ಲ್ಯಾಟ್ನಲ್ಲಿ 9ನೇ ಫ್ಲೋರ್ನಲ್ಲಿ ಸುಮಾರು 8:30 ರಾತ್ರಿ ಸಮಯದಲ್ಲಿ ಇಲ್ಲಿಯ ವಾಚ್ಮ್ಯಾನ್ರವರು 9ನೇ ಫ್ಲೋರ್ನಲ್ಲಿ ನೀರನ್ನು ನೋಡುವಂತಹ ಒಂದು ಸಂದರ್ಭ. ಅಲ್ಲಿ ಆ ಮೇಲೆ ಹೋಗುವಂತಹ ಒಂದು ಫೈಬರ್ ಸೀಟ್ನ ಮೇಲೆ ಅವರು ನಡೆದುಕೊಂಡು ಹೋಗುವಂತಹ ಒಂದು ಸಂದರ್ಭದಲ್ಲಿ ಜಾರಿ 9ನೇ ಫ್ಲೋರ್ನಿಂದ ಕೆಳಗೆ ಬಿದ್ದು ಅವರ ಮರಣವಾಗಿದೆ. ಅವರ ಹೆಸರು ಮುತ್ತುರಾಜ್ ಅಂತೇಳಿ, ಸುಮಾರು 55 ವರ್ಷ ಪ್ರಾಯ, ತಮಿಳುನಾಡಿನವರೆಂದು ಹೇಳಲಾಗಿದೆ. ಆದರೆ ಅವರೀಗ ವಾಸ ಚೆಂಬುಗುಡ್ಡೆಯಲ್ಲಿದ್ದಾರೆ. ಅವರಿಗೆ 2 ಮಕ್ಕಳಂತ ತಿಳಿಯಲಾಗಿದೆ. ಬಹಳಷ್ಟು ಒಂದು ಬಡ, ಆರ್ಥಿಕವಾಗಿ ಹಿಂದುಳಿದಂತಹ ಒಂದು ಕುಟುಂಬ. ಈ ಮುತ್ತುರಾಜಿರವರ ಇಲ್ಲಿ ಕೆಲಸ ಮಾಡುವುದರ ಮೂಲಕ ಅವರ ಹೆಂಡತಿ ಮಕ್ಕಳ ಜೀವನ ಒಂದು ರೂಪದಲ್ಲಿ ನಡೆಯುತ್ತಾ ಇತ್ತು. ಈಗ ಇವರ ಈ ಮರಣದ ಕಾರಣದಿಂದ ಅವರ ಹೆಂಡತಿ ಮತ್ತು ಮಕ್ಕಳು ಬಹಳಷ್ಟು ಒಂದು ಕಷ್ಟ ಪಡುವಂತಹ ಒಂದು ವ್ಯವಸ್ಥೆಗೆ ಜಾರಿದೆ. ಈ ಒಂದು ವಿಚಾರವು ಬಹಳಷ್ಟು ನಮಗೆ ಉಲ್ಲಾಲ ಪ್ರದೇಶದಲ್ಲಿರುವ ಸರ್ವ ನಾಗರಿಕರಿಗೂ ಕೂಡ ತುಂಬ ಒಂದು ದುಃಖದ, ನೋವಿನ ಸಂಗತಿಯಾಗಿದೆ. ಈ ಮುತ್ತುರಾಜಿರವರ ಮರಣವನ್ನು ಸಹಿಸುವಂತಹ ಶಕ್ತಿಯನ್ನು ಜಗತ್ತಿನ ಒಡೆಯನು ಅವರ ಪತ್ನಿ ಮತ್ತು ಮಕ್ಕಳಿಗೆ ಕೊಡಲಿ ಅಂತ ನಾನು ಹಾರೈಸುತ್ತೇನೆ. ಅದೇ ರೀತಿ ಈ ಸಂದರ್ಭದಲ್ಲಿ ಉಲ್ಲಾಲ ನಗರಸಭೆಯ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಮೊಹಮ್ಮದ್ ಮುಸ್ತಫಾ ಅಬ್ದುಲ್ಲಾರವರು ಮತ್ತು ನಜೀರ್ ಅವರು, ಇಮ್ತಿಯಾಜ್ರವರು, ಜಲೀಲ್ರವರು ಮತ್ತು ಅನೇಕ ಹಿರಿಯರು ಇಲ್ಲಿ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಕುಟುಂಬಕ್ಕೆ ಉಲ್ಲಾಲ ನಗರಸಭಾ ವತಿಯಿಂದ ಅಲ್ಲವೇ ನಮ್ಮ ಮುಸ್ತಫರವರವರ ನೇತೃತ್ವದಲ್ಲಿ ಏನಾದರೂ ಒಂದು ಅವರ ಕುಟುಂಬಕ್ಕೆ ಸಹಾಯ ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಖಂಡಿತ ಪರಮಾತ್ಮನು ಅವರ ಕುಟುಂಬಕ್ಕೆ ದುಃಖವನ್ನು ಸಹಿಸುವಂತಹ ಶಕ್ತಿಯನ್ನು ನೀಡಲಿ. ಈ ಇನ್ಲ್ಯಾಂಡ್ ಬಿಲ್ಡಿಂಗಿನವರು ಈ ಒಂದು ಅನಾಹುತವಾದುದನ್ನು ತಮ್ಮ ಗಮನದಲ್ಲಿಟ್ಟುಕೊಂಡು ಇನ್ನು ಮುಂದಕ್ಕೂ ಕೂಡ ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕಾಗಿ ಈ ಬಿಲ್ಡಿಂಗಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಹೇಳುತ್ತಾ, ಮತ್ತು ಈ ವಿಚಾರವನ್ನು ನಮ್ಮ ಎಲ್ಲರ ಪ್ರೀತಿಯ ಮಾಜಿ ಸಚಿವರು ಹಾಗೂ ಹಾಲಿ ಮಂಗಳೂರು ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ UT ಖಾದರ್ ಅವರ ಗಮನಕ್ಕೂ ಕೂಡ ನಾನು ಮತ್ತು ಮುಸ್ತಫಾ ಮತ್ತು ನಜೀರ್ ಅವರು ತರುವ ಮೂಲಕ ಅವರಿಗೆ ಒಂದು ಸಹಾಯ ಹಸ್ತವನ್ನು ಮಾಡುವ ಒಂದು ವಿಚಾರವನ್ನು ಕೂಡ ನಮ್ಮ ಮುಂದಿಡಿದೆ. ಮತ್ತು ಅದಲ್ಲದೆ ಈ ಸಿರಾಜ್ ಅಂತ ಹೇಳುವ ಮಾಲಕರು ಇನ್ಲ್ಯಾಂಡ್ ಬಿಲ್ಡಿಂಗ್ನ ಅವರಲ್ಲೂ ಕೂಡ ಒಂದು ಸಹಾಯ ಹಸ್ತವನ್ನು ಚಾಚುವುದರ ಮೂಲಕ ಮತ್ತು ಈ ಬಿಲ್ಡಿಂಗಿನ ಏನು ಇದರಲ್ಲಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿದ್ದಾರೆ ಅವರನ್ನು ಕೂಡ ಮನವೊಲಿಸುವ ಮೂಲಕ ಆ ಕುಟುಂಬಕ್ಕೆ ಸಹಾಯವನ್ನು ಮಾಡುವ ಒಂದು ವಿಚಾರವನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಲಾಗುತ್ತದೆ. ಒಂದು ಕೆಲಸದವರು ಅಂದರೆ ಅವರೇ ಹೊಟ್ಟೆಪಾಡಿಗಾಗಿ ಬಂದು ಇಲ್ಲಿ ಕೆಲಸ ಮಾಡುವವರು, ಒಂದು ಪತ್ನಿ ಮತ್ತು ಒಂದು ಮಗು ಇದ್ದಾರೆ. ಅದು ನಮಗೆ ಭಾಳ ಬೇಸರವಿದೆ. ಅದರಿಂದ ನಾವೆಲ್ಲರೂ ಸೇರಿ ಅವರಿಗೆ ಆಗುವ ಸಹಾಯವನ್ನು ನಾವೆಲ್ಲರೂ ಮಾಡ್ತೇವೆ ಅಂತ ಹೇಳಿ, ಅದರೊಟ್ಟಿಗೆ ಈಗ ಅಯ್ಯೂಬ್ ಹೇಳಿದಾಗೆ ನಾವು ಮಾಲಕರನ್ನು ಮತ್ತು ನಮ್ಮ ಶಾಸಕರನ್ನು ಎಲ್ಲರನ್ನು ಇದರಲ್ಲಿ ನಾವು ಡಿಸ್ಕಸ್ ಮಾಡಿ ಅವರಿಗೆ ಒಂದು ಪರಿಹಾರ ಸಿಕ್ಕುವ ಹಾಗೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೇವೆ.